ಮಕ್ಕಳಾಟಿಕೆ ಅಂದ್ರೆ ತಪ್ಪಾಗುತ್ತೆ. ಇದು ಮಕ್ಕಳೇ ಕಟ್ಟಿದ ಅಣೆಕಟ್ಟು. ಯಾರ ಸಹಾಯವಿಲ್ಲದ 7ನೇ ತರಗತಿಯ ವಿದ್ಯಾರ್ಥಿಗಳು ಅಣೆಕಟ್ಟು ನಿರ್ಮಿಸಿದ ಕತೆ ಇಲ್ಲಿದೆ. ವಿಟ್ಲ ಅನಿಲಕಟ್ಟೆ ಸಮೀಪದ ಪೂರ್ಲಪಾಡಿ ಬದನಾಚಿ ಎಂಬಲ್ಲಿನ ಧನ್ವಿತ್, ಹಿತೇಶ್, ನಿರೀಕ್ಷಿತ್, ತನ್ವಿ, ವಿಜೇತ್ ಎಂಬ 4 ವಿದ್ಯಾರ್ಥಿಗಳು ನೀರಿಂಗಿಸಲು ಅಣೆಕಟ್ಟು ನಿರ್ಮಿಸಿರುವ ಪುಟಾಣಿಗಳು. 7ನೇ ತರಗತಿಯ ಈ ಪುಟಾಣಿಗಳು ರಜೆಯ ದಿನಗಳನ್ನು ವ್ಯರ್ಥ ಮಾಡುವ ಬದಲು ಪೋಲಾಗುತ್ತಿರುವ ನೀರಿಗೆ ಕಿಂಡಿ ಅಣೆಕಟ್ಟು ಕಟ್ಟಿ ನೀರನ್ನ ಸಂಗ್ರಹಿಸಿದ್ದಾರೆ. ಹಳೆಯ ಮರ, ತೆಂಗಿನ ಗರಿ, ಬಾಳೆದಿಂಡು ಮುಂತಾದ ವಸ್ತುಗಳನ್ನು ಬಳಸಿ ಯಾರ ಸಹಾಯವಿಲ್ಲದೆ ನಿರ್ಮಿಸಿದ ಈ ಅಣೆಕಟ್ಟು ಇದೀಗ ಊರಿನ ಜನರಿಗೆ ತುಂಬಾ ಪ್ರಯೋಜನ ನೀಡುತ್ತಿದೆ. ಕೃಷಿಕರೇ ಹೆಚ್ಚಾಗಿರುವ ಈ ಪ್ರದೇಶದಲ್ಲಿ ಮರಮುಟ್ಟುಗಳನ್ನು ನೀರಿನಲ್ಲಿ ನೆನೆಸಲು ಈ ಅಣೆಕಟ್ಟನ್ನು ಬಳಸಲು ಪ್ರಾರಂಭಿಸಿದ್ದು, ಇದನ್ನು ಕಂಡ ಈ ಮಕ್ಕಳ ಮುಖದಲ್ಲಿ ಶ್ರಮ ಸಾರ್ಥಕವಾದ ಧನ್ಯತಾ ಭಾವ ಮೂಡಿದೆ. ಮಕ್ಕಳ ಈ ಸಾಧನೆಯನ್ನ ಕಂಡ ಹೆತ್ತವರು, ಊರಿನ ಗಣ್ಯರು, ನಾಗರಿಕರು ಅವರನ್ನ ಹುರಿದುಂಬಿಸಿದ್ದಾರೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಕಿಂಡಿ ಅಣೆಕಟ್ಟು ಕಟ್ಟಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಸಾರಿ ಕೊರೋನಾದ ಟೈಮಿನಲ್ಲಿ ವಿಶೇಷವಾದಂತಹ ಒಂದು ಕೆಲಸ ಮಾಡಬೇಕು ಅಂತ ಹೇಳುವ ಮುತುವರ್ಜಿಯಿಂದ ಇದನ್ನು ನೀರು ಸಂಗ್ರಹಣೆಯ ಯೋಜನೆಯನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿ ಈ ಕೆಲಸವನ್ನು ಮುಗಿಸಿದ್ದಾರೆ. ಈ ಜಾಗದಲ್ಲಿ ವಿಶಾಲವಾಗಿ ಅಲ್ಲಿಂದ ಇಲ್ಲಿ ತನಕ ಸುಮಾರು 30 ಮೀಟರ್ಗಳಷ್ಟು ಜಾಗದಲ್ಲಿ ನೀರು ಸಂಗ್ರಹಣ ಆಗಿದೆ. ಇದು ಮುಂದೆ ಬಹಳಷ್ಟು ಜಾಗಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಸುತ್ತದೆ. ಹೇಗಿದೆ? ಇದೊಂದು ಮಕ್ಕಳು ಇಲ್ಲಿ 2 ವಿಷಯ ಹೇಳ್ಬೋದು. ಒಂದು, ಮಕ್ಕಳು ರಜೆಯ ಸದುಪಯೋಗವನ್ನು ಹೇಗೆ ಮಾಡ್ಬೋದು ಅಂತ ಹೇಳುವ ಸಮಾಜಮುಖಿಯಾಗಿ ಅದನ್ನು ಹೇಗೆ ವಿನಿಯೋಗ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು, ನೀರನ್ನು ಹೇಗೆ ಇಂಗಿಸ್ಬೋದು ಅಂತ ಹೇಳೋದು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಾತಿದೆ, ಇನ್ನೊಂದು ಕಾಲದಲ್ಲಿ ಜಾಗತಿಕ ಯುದ್ಧ ಆದರೆ ಅದು ನೀರಿಗಾಗಿ ಅಂತ ಹೇಳೋ ಮಾತಿದೆ. ಅಂಥ ಸಂದರ್ಭದಲ್ಲಿ ಈಗ ನೀರಿನ ಬಳಕೆ ಜಾಸ್ತಿ ಆಗಿದೆ. ಅದರ ಇಲ್ಲಿ ಇವತ್ತು ಏನಂದರೆ ನೀರಿನ ಒಂದು ಇಂಗಿಸುವಿಕೆಯ ಒಂದು ವ್ಯವಸ್ಥೆ ಎಲ್ಲೂ ಇಲ್ಲ. ಬರಗಾರರಾದಂತಹ ಅದು ಫೋಟೋಕ್ಕೆ ಬೇಲೆಗೆ ಜತ್ತದೇರು ಆ ಬೇಲೆದು ಇನಿ ಜೋಕುಲು ಕಟ್ಟ ಕಟ್ಟದೇರು ಸಮಾವೇಶದ ಕಟ್ಟ ಕಟ್ಟದೇರು ನೀರ್ಲ ಎರ್ಕುದುಂಡು ಆ ನೀರುದಾದು ಊರುಗ್ಲ ಪ್ರಯೋಜನ ಆತನು. ಒಂಜಿ ತೋಟಕ್ಕೆ ಪ್ರಯೋಜನ ಆಪುಂಡು, 2-3 ಬೋರ್ವೆಲ್ಗೆ ಪ್ರಯೋಜನ ಆತುಂಡು. ಇಂಚೆಪ್ಪನಾಗ ಇನಿ ಅಗ್ಲು ಮಂತ್ರ ಬೇಲೆದಾದು ಎಂಕ್ಲ ಅಪ್ಪಮ್ಮಗ್ಲ ಭಾರಿ ಖುಷಿ ಆತನು, ಸಂತೋಷ ಆತನು ಮಾತಾ ವಿಷಯ ಎಡ್ಲ ತುಣಾಗ. ಬದನಾಜೆ ಅಂತ ಹೇಳುವ ಒಂದು ಜಾಗದಲ್ಲಿ ಅಣೆಕಟ್ಟಿತ್ತು. ಅಣೆಕಟ್ಟಲ್ಲಿ ಹಾಕಿದಂಥ ಹಲೆಗಳು ಹಾಳಾಗಿ ನೀರು ನಿಲ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಲಾಕ್ಡೌನಲ್ಲಿ ಮಕ್ಕಳಿಗೆ ರಜೆ ಇತ್ತು. ಆ ರಜೆಯನ್ನು ಉಪಯೋಗಿಸಿಕೊಂಡು ಎಲ್ಲ ಇದು ನಮ್ಮ ಇದರಲ್ಲಿ ಬೆದರಲ್ಲಿ, ಅಡಿಕೆ ಮರದಲ್ಲಿ ಮತ್ತು ಬೇರೆ ಬೇರೆ ಬಾಳೆದಿಂಡುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ಮಕ್ಕಳು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅಣೆಕಟ್ಟಿಗೆ ಅಡೆಯನ್ನು ಕಟ್ಟಿಬಿಟ್ಟು ಈ ಬೇಸಿಗೆಯಲ್ಲಿ ಬೇಕಾದಷ್ಟು ನೀರು ನಿಲ್ಲುವ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಮಕ್ಕಳಿಗೆ